ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ ಸಂಪ್ರತಿಷ್ಠಾನ ವಿದ್ಯಾಕುಟೀರ ಬೈ ಪದವು ಇವರ ನೇತೃತ್ವದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್, ಇಡ್ಕಿದು ಸೇವಾ ಸಹಕಾರಿ ಸಂಘ ನಿಯಮಿತ, ಬನ್ನೂರು ರೈತರ ಸೇವಾ ಸಂಘ ಬನ್ನೂರು, ರೋಟರಿ ಕ್ಲಬ್ ಪುತ್ತೂರು ಸಿಟಿ ಇವರ ಸಹಯೋಗದಲ್ಲಿ ಕೆಎಂಸಿ ಆಸ್ಪತ್ರೆ ಅತ್ತಾವರ ಮಂಗಳೂರು ಇವರಿಂದ ಉಚಿತ ವೈದ್ಯಕೀಯ ಶಿಬಿರ ಹಾಗೂ ಕ್ಯಾನ್ಸರ್ ರೋಗ ಮಾಹಿತಿ ಶಿಬಿರವು ಜುಲೈ 6ರಂದು ಕಬಕ ಗ್ರಾಮದ ಬೈಪದವು ಸಮೀಪದ ವಿದ್ಯಾಕುಟೀರದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ವೈದ್ಯರಾದ ಡಾ ಮಹಲಿಂಗೇಶ್ವರ ಭಟ್ ಕೆಪಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಇವರು, ಈಗಿನ ಕಾಲಘಟ್ಟದ ಆಹಾರ ಪದ್ಧತಿಯ ಬದಲಾವಣೆಯಿಂದಾಗಿ ರೋಗ ರುಜಿನಗಳು ಹೆಚ್ಚಾಗ್ತಾ ಇದೆ. ಆದ್ದರಿಂದ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಬಹಳಷ್ಟು ಜಾಗೃತರಾಗಿರಬೇಕು. ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ ಸಂಪ್ರತಿಷ್ಠಾನ ನಡೆಸ್ತಾ ಇರುವ ಕಾರ್ಯಕ್ರಮಗಳು ಸಮಾಜಕ್ಕೆ ಮಾದರಿ ಎಂದರು. ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನದ ಸಂಚಾಲಕರಾದ ವೇದಮೂರ್ತಿ ತಿರುಮಲೇಶ್ವರ ಭಟ್ ಮಾತನಾಡಿ, ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ ಸಂಪ್ರತಿಷ್ಠಾನವು 1993ರಲ್ಲಿ ಸ್ಥಾಪನೆಯಾಯಿತು. ಆ ಬಳಿಕ ಹಲವರ ಸಹಕಾರದಿಂದಾಗಿ ಹಲವಾರು ಸಮಾಜಮುಖಿಯಾದ ಕೆಲಸಗಳನ್ನು ಸಂಪ್ರತಿಷ್ಠಾನದ ಅಡಿಯಲ್ಲಿ ನಡೆಯುತ್ತಾ ಬಂದಿದೆ. ಇದರಲ್ಲಿ 12 ಜನರ ಆಡಳಿತ ಮಂಡಳಿಯ ಸಮಿತಿ ಇದೆ. ಹಲವರು ಸದಸ್ಯರಾಗಿದ್ದಾರೆ. ಸಂಪ್ರತಿಷ್ಠಾನವು ಸ್ಥಾಪನೆಯಾದ ಬಳಿಕ 53 ಪುಸ್ತಕಗಳನ್ನು ಸಮಾಜಕ್ಕೆ ನೀಡಿದೆ. ಉಚಿತ ವೈದ್ಯಕೀಯ ಶಿಬಿರ ಸಹಿತ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡುತ್ತಾ ಬಂದಿದ್ದೇವೆ. ವರ್ಷಂಪ್ರತಿ ನಡೆಯುವ ವಾರ್ಷಿಕ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 5 ಸಾಧಕರನ್ನು ಗುರುತಿಸಿ ಗೌರವಿಸುವ ಕೆಲಸವನ್ನ ಮಾಡುತ್ತಾ ಬಂದಿದ್ದೇವೆ ಎಂದು ಹೇಳಿದರು. ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನವು 1993ರಲ್ಲಿ ಸ್ಥಾಪನೆಯಾಯಿತು. ಅನೇಕ ಸಮಾಜಮುಖಿ ಕೆಲಸಗಳು ಇದನ್ನು ನಡೀತಾ ಇವೆ. ಅನೇಕ ಮಂದಿಯ ಸಹಕಾರಗಳಿಂದ ಇದು ನಡೆಯುವಂತಹದ್ದು. 12 ಜನ ಆಡಳಿತ ಮಂಡಳಿ ಸಮಿತಿ ಇದೆ. ಹಾಗೆ ಸದಸ್ಯರಿದ್ದಾರೆ. ಅದರಲ್ಲಿ 1993ರಲ್ಲಿ ಸ್ಥಾಪನೆಯಾದ ಅನಂತರ ಅನೇಕ ಪುಸ್ತಕಗಳನ್ನು ಸಮಾಜಕ್ಕೆ ನೀಡಿದೆ. ಕನ್ನಡ ಸದ್ಯಭಾಷೆ ಇರುವುದು, ರಾಮಾಯಣ ಪುನಃಪ್ರಕಾಶನ ಮಾಡಿದ್ದೇವೆ. ಹಾಗೆ ಯೋಗ ಪುಸ್ತಕ 3 ಯೋಗ ಪುಸ್ತಕಗಳು ಬಂದಿವೆ. ಹಾಗೆ 53 ಪುಸ್ತಕಗಳು ಸಮಾಜಕ್ಕೆ ನಾವು ಅರ್ಪಿಸಿದ್ದೇವೆ. ಅನಂತರ ಮೆಡಿಕಲ್ ಕ್ಯಾಂಪ್ಗಳನ್ನು ಕೂಡ 2, 3, 4 ಕಡೆ ನಾವು ಮಾಡಿದ್ದೇವೆ. ಅದು ಅನೇಕ ಜನ ಸಹಕಾರದಲ್ಲಿ ಇದಾಗಿ ನಮ್ಮ ಸಂಸ್ಥೆಯ ಮುಂದರಿಸಿಕೊಂಡು ಸಮಾಜಕ್ಕೆ ಅದಕ್ಕೆ ಕೈ ಜೋಡಿಸಿದೆ. ಹಾಗೆ ಪ್ರತಿ ವರ್ಷ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವಾರ್ಷಿಕ ಕಾರ್ಯಕ್ರಮ ಆಗ್ತದೆ. 5 ಜನರಿಗೆ 5 ಜನರಿಗೆ ಪ್ರಶಸ್ತಿಗಳನ್ನು ಕೊಡಲಿಕ್ಕಿದೆ. ಹಾಗೆ ಸಂಸ್ಕೃತ ಪ್ರತಿಭಾ ಪುರಸ್ಕಾರ, SLC, PUC, MA ಡಿಗ್ರಿಯವರಿಗೆಲ್ಲ ಧನ ಪುರಸ್ಕಾರ ಸಹಿತ ಪ್ರಶಸ್ತಿ ಪತ್ರ ವಿತರಣೆ ಇದೆ. ಹಾಗೆ ಕಲಾ ಪ್ರೋತ್ಸಾಹವು ನಡೆಯುತ್ತೆ ಆ ದಿವಸ. ಹಾಗೆ ಬೆಳಿಗ್ಗೆ ವೈದಿಕ ಕಾರ್ಯಕ್ರಮ ನಡೆಯುತ್ತದೆ. ಹಾಗೆ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಸದಸ್ಯರ ಒಂದು ಸಹಭಾಗಿತ್ವದಲ್ಲಿ ನಮ್ಮ ಆಡಳಿತ ಮಂಡಳಿಯ ಒಂದು ಕ್ರಮವನ್ನು ಅವರಿಗೆಲ್ಲ ನಾವು ಹೇಳಲಿಕ್ಕಿದ್ದೇವೆ. ಈ ರೀತಿಯಾಗಿ ನಮ್ಮ ಸಂಸ್ಥೆಯು ನಡೀತಾ ಇದೆ. ವಿದ್ಯಾಕುಟೀರದಲ್ಲಿ KMC ಅವರ ಒಂದಿಗೆ ಸಹಕಾರದೊಂದಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗೆ ಈ ಕಾರ್ಯಕ್ರಮಗಳು ಈಗ ಜರುಗ್ತಾ ಉಂಟು. KMCಯಿಂದ ಪ್ರಖ್ಯಾತ ಡಾಕ್ಟರ್ ಭೂಷಣ್ ಶೆಟ್ಟಿ, ಪ್ರಸಾದ್ ಮುಂತಾದವರೆಲ್ಲ ಬಂದಿದ್ದಾರೆ. ಅವರೆಲ್ಲ ಈಗ ನಮ್ಮ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಫಲಾಹಾರ ಏರ್ಪಾಡು ಮಾಡಿದ್ದೇವೆ. ಹಾಗೆ ಭೋಜನ ವ್ಯವಸ್ಥೆ ಸರ್ವರು ಸಮಾಜ ಇದನ್ನು ಪ್ರಯೋಜನ ಪಡ್ಕೊಳ್ಬೇಕು ಅಂತ ನಮ್ಮ ಆಸೆ. ಡಾಕ್ಟರ್ ಮಹಲಿಂಗೇಶ್ವರ ಭಟ್ರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ, ಪುತ್ತೂರು. ಹಾಗೆ ನಮಗೆ ಔಷಧಿಯರು ಕೂಡ ಅನೇಕ 4 ಕಂಪನಿಗಳು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅದನ್ನು ಕೂಡ ಸಮಾಜಕ್ಕೆ ನಾವು ಕೊಡ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ ಇದರ ನಿರ್ದೇಶಕರಾದ ಪ್ರವೀಣ್ ಕುಮಾರ್, ಇಡ್ಕಿದು ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಸುಧಾಕರ್ ಶೆಟ್ಟಿ, ಬನ್ನೂರು ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಪಂಜಗುಡ್ಡೆ ಈಶ್ವರ್ ಭಟ್, ರೋಟರಿ ಕ್ಲಬ್ ಪುತ್ತೂರು ಸಿಟಿಯ ಅಧ್ಯಕ್ಷರಾದ ಮೊಹಮ್ಮದ್ ಸಾಹೇಬ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಮಾಣಿ ವಲಯದ ಮೇಲ್ವಿಚಾರಕ್ಕೆ ಆಶಾ ಪಾರ್ವತಿ, ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ ಸಂಪ್ರತಿಷ್ಠಾನದ ಸಂಚಾಲಕರಾದ ವೇದಮೂರ್ತಿ ತಿರುಮಲೇಶ್ವರ ಭಟ್, ಅಧ್ಯಕ್ಷರಾದ ರಮೇಶ್ ಭಟ್ ಬಿ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವೈದ್ಯರಾದ ಡಾ ಅಭಿಷೇಕ್ ಕೃಷ್ಣ ಇವರು ಕ್ಯಾನ್ಸರ್ ಬಗೆಗಿನ ಮಾಹಿತಿಯನ್ನ ನೀಡಿದರು.
ಇಡ್ಕಿದು ಸೇವಾ ಸಹಕಾರಿ ಸಂಘದ ಜನೌಷಧ ಕೇಂದ್ರ, ಇಂಟಾಸ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್, ಸಿಕೆಎಂ ಫಾರ್ಮಾಸ್ಯೂಟಿಕಲ್, ಸವೋಮ್ ರೆಮಿಡೀಸ್, ಈಸ್ಟ್ ಇಂಡಿಯಾ ಫಾರ್ಮಾ ಮೊದಲಾದ ಕಂಪನಿಗಳು ಶಿಬಿರಕ್ಕೆ ಉಚಿತವಾಗಿ ಔಷಧೀಯ ಸೇವೆಯನ್ನ ಮಾಡಿದೆ. ಉಚಿತವಾದ ಈ ವೈದ್ಯಕೀಯ ಶಿಬಿರದಲ್ಲಿ ಕೆಎಂಸಿ ಆಸ್ಪತ್ರೆಯ ತಜ್ಞ ವೈದ್ಯರು ಭಾಗವಹಿಸಿ ಕ್ಯಾನ್ಸರ್, ಕಿಡ್ನಿ ಮತ್ತು ಮೂತ್ರರೋಗ, ಸಾಮಾನ್ಯ ರೋಗ, ಎಲುಬು, ಕೀಲು ಮತ್ತು ನೇತ್ರ ತಪಾಸಣೆಯನ್ನ ಮಾಡಿದ್ದಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551.